ಲಚ್ಚ ಮುಲ್ತಿಲಿ ಲಚ್ಚ ಮುಲ್ತಿಲಿ ಅಮ್ಮ ಅಮ್ಮ ಲಚ್ಚಮ್ಮಗಿ ಲಚ್ಚಮ್ಮಗಿ ಲಚ್ಚಮ್ಮ ಮಾರಯ್ಯ ಕಮ್ಮಿದ ಫಾಲ್ಸ್ ಎಂತ ರೋಡ್ ಮಾರ್ರೆ ಹೆಚ್ಚಿನ ರೋಡ್ ಮಾರಯ್ಯ ಯೋಬೋ ರಾಮ ಮೆಲ್ಲ 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 ಸಂಜು 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 ವೆಲ್ಕಮ್ ಬ್ಯಾಕ್ ಟು ವಿಜೆ ಕವಿತಾಸ್ವಾಲ್ ಯೂಟ್ಯೂಬ್ ಚಾನಲ್. ಹ್ಯಾಪಿ ನಾಗರ ಪಂಚಮಿ. ಇದು ಯಾವಾಗ ವ್ಲಾಗ್ ಹೋಗ್ತದೆ ಗೊತ್ತಿಲ್ಲ. ಸೊ ನಾಗರ ಪಂಚಮಿಗೆ ಹೋಗ್ತಾ ಇದ್ದೇವೆ ನಾವು. ನಮ್ಮ ಊರಲ್ಲಿ ನಾಗಗೆ ಹಾರ ಎರಿಲಿಕ್ಕೆ ಹೋಗ್ತಿದ್ದೇವೆ. ನೋಡಿ ಅಮ್ಮ ಮತ್ತು ಲಚ್ಚ ಹಿಂದೆಯಿಂದ ಬರ್ತಿದ್ದಾರೆ. ಸೊ ಬನ್ನಿ ವ್ಲಾಗ್ ಶುರು ಮಾಡೋಣ. ಮಾಣಿಗೆ ಬಂದಿದ್ದೇನೆ ಇವತ್ತು. ಮನೆಯಿಂದ ಹೊರಡುವಾಗ ವ್ಲಾಗ್ ಮಾಡಿಕ್ಕೆ ಮತ್ತೋಯ್ತು, ಹಾಗಾಗಿ ಈಗ ಮಾಡ್ತಿದ್ದೇನೆ. ಬನ್ನಿ ವ್ಲಾಗ್ ಶುರು ಮಾಡೋಣ. ಇದು ಹಸ್ಬೆಂಡ್ ಮನೆಯಲ್ಲಿ ಅಡ್ಗೆ ಮಾಡೋದು ವಿಡಿಯೋ. ಸೊ ಜಸ್ಟ್ ನೋಡಿ. ಅಕ್ಕ ಮತ್ತು ಬಾವ ಮಂಜಾಲದ ಅಡ್ಗೆ ಮಾಡ್ತಿದ್ದಾರೆ. ಅಲಂಚನ ಮಂತೊಂದು ಇಪ್ಪಲಕ್ಕ ಮಂಜಾಲದ ತಡ್ಡೆ. ಆ ಮಸಾಲದಲ್ಲಿ ಹೋಗ್ತಿದ್ದೇವೆಲ್ಲ ಆಯ್ತಂತಲ್ಲಿ ಹೋಗ್ತಿದ್ದೇವೆ. ಹೋಗ್ತಿದ್ದಾರೆ ಮನೆಗೆ. ಅಲ್ಲಿ ಚಂದ ಕೈಟೇಬ್ನೆ. ನಾವು ಸ್ವಲ್ಪ ಲೇಟ್ ಆಯಿತು ಬರುವಾಗ. ಎಷ್ಟು ಗಂಟೆ ಆಯಿತು ಗೊತ್ತುಂಟಾ? 9 ಗಂಟೆ ಆಯಿತು. ಅಜ್ಜಿ ಪುಲಿ ಹೋಗುದು ನೋಡಿ. ಆಯಿತು, ಕೈ ಮುಗಿದು ಈಗ ಗುತ್ತಿನ ಮನೆಗೆ ಹೋಗ್ತಿದ್ದೇವೆ. ಲಚ್ಚು ಹಂಗೆ ಹೇಗಿದೆ ಕಮ್ಮಿ ಮಾಡಿ. ಲಚ್ಚು ಮುಲ್ತಿಲಿ ಲಚ್ಚು ಮುಲ್ತಿಲಿ ಅಮ್ಮ ಅಮ್ಮ. ಹಬ್ಬ ನಡ್ಕೊಂಡು ಬಂದೆ. ಬಚ್ಚಿ ಹೋಗ್ತದೆ ಇಲ್ಲಿ. ಆಯಿತು, ಕೈ ಮುಗ್ದೆಲ್ಲ ಆಯಿತು. ಇನ್ನು ಒಂದು ಗುತ್ತಿನ ಮನೆಗೆ ಹೋಗಿ ವಾಪಸ್ ಮನೆಗೆ ಹೋಗುದು. ಚುಬ್ಬ್ಯಕ್ಕ ಸಿಕ್ಕಿದ್ರು. ಇದೇನು ಕೇಳೊಂದಿಲ್ಲ ರೈಕ್ ಚುಬ್ಬ್ಯಕ್ಕ. ಸಾಂಗ್ ಇತ್ತು. ಅದು ಒಂಜಿ ಚೂರು ತೆಲಿಪೇರದ ಆನೆ ತೆಲಿಪೇರಗಾಗ್ತೊಂದಲ್ಲ ಎಡ್ಡೆದಿನ ನಾಗರ ಪಂಚಮಿ ತೆಲಿಪೇರ ಪೂಜ ಇದು ಚಾಮಿ ಆತ ತೆಲಿಪೇರ ಪೂಜ ಅಪ್ಪ ಅಪ್ಪ ತೆಪ್ಪುಲೆ ಅಪ್ಪ ಅಪ್ಪ ತೆಲಿಪುಲೆ ಚುಬ್ಬೇಕನ ಗುರ್ತುಂಡು. ಚುಬ್ಬೇಕನ ಗುರ್ತುಂಡು ನಮಕ್. ಇರೋ ಇಟ್ಟು ಪತ್ತೂಪ ಇರೋ ಇಟ್ಟು ಮಾಡಲ್ಲ ಬುಡ. ಎಬ್ಬು ಎಬ್ಬು ಶಾಲೆಗೆ ಹೋಗ್ಬಿಡ ಜೋಕ್ಲಿ ಇದಾಯ್ತು ಅನ್ಮನೆ. ಮೊಬೈಲ್
ಗಂಟೆ ಬಿಡೋರು ಅಮ್ಮ ನಾನು ಈಗ ದಾಯ್ತಾ ಹುಡುಗಿ ಮೊಬೈಲ್ ಪಠದಲ್ಲಿ ನಾನು ಅತಿ ಈಗ ನನ್ನ ದಾಯ್ತಾ ಹುಡುಗಿ ತುಂಬಿ ಬಂದ್ರೆ ಶೈಲ ಅದು ಉಂಟು ಜನ ಪಠದ ಪೇರು ಬರ್ಪೇನು ಅನ್ನಾಗ ನನ್ನ ನಿಕ್ಕಲ್ಲ ರಜ್ಜಿ ನೀನ್ ಅವ ವೀರವತ್ತಾಲ್ ಭಾಷೆ ఎక్కడ శురువాతుండు ఈర్లేట్ దీనే అర్ధలే 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 ಮನೆಗೆ ಹೋಗ್ತಾ ಇದ್ದೇವೆ. ನಳಿನಿಯಕ್ಕನ ಮನೆಗೆಲ್ಲ ಹೋಗಿ ಸ್ವಲ್ಪ ಪಟ್ಟಂಗ ಹೊಡೆದು ಈಗ ವಾಪಸ್ ಮನೆಗೆ ಹೋಗ್ತಿದ್ದೇವೆ. ನೋಡಿ ಹೇಗುಂಟು ನಮ್ಮ ಊರು. ಅದೇ ನೋಡಿ ಬಾಟಲ್ ಎಲ್ಲ ಉಂಟು ಕೈಯಲ್ಲಿ. ಇದರದ್ದು ತೀರ್ಥ, ನಾಗರ ಪಂಚಮಿದು ತೀರ್ಥ. ಅಜ್ಜಿ ಪುಲಿ ನೋಡಿ. ಹಾಯ್ ಮಾಡಿ ಅಮ್ಮ, ಹಾಯ್. ಲಚ್ಚಿಗೆ ಈಗ ಜೋರು ನಿದ್ದೆ ಬರ್ತುಂಟು, ಹಾಗಾಗಿ ಫಾಸ್ಟ್ ಹೋಗ್ತಿದ್ದೇವೆ. ಮತ್ತು ನೋಡುವ ಮನೆಯಲ್ಲಿ ವಿಡಿಯೋ ಆದಷ್ಟು ಕಂಟಿನ್ಯೂ ಮಾಡ್ತೇನೆ. ಈಗ ಎಷ್ಟು ಗಂಟೆ ಆಯಿತು? ಒಂದು 10 ಗಂಟೆ ಆಗಿರ್ಬೋದು. ಬೆಳಿಗ್ಗೆ ಬೇಗ ಬಂದಿದ್ದೇವೆ. ಬೆಳಿಗ್ಗೆ 8:15ಗೆ ಕಬಕದಿಂದ ಹೊರಟಿದ್ದೇನೆ. ಓ ಇಲ್ಲಿ ಫುಲ್ ಹೋಗಿದೆ ಕೆಶರು ಹೋಗ್ಲಿಕ್ಕೆ ಕೂಡ ಆಗೋದಿಲ್ಲ, ಹಾಗೆ ಉಂಟು ಇಲ್ಲಿ. ಮಳೆಗೆ ಫುಲ್ ಇದಾಗಿದೆ ಅಂತ ಹೇಳಿದರೆ ಕೆಸರಾಗಿದೆ. ಇಲ್ಲಿ ತೋರಿಸ್ತೇನೆ ನೋಡಿ ನಿಮಗೆ. ನೋಡಿ ಕ್ಲೀನ್ ನೀರುಂಟು. ಸ್ವಲ್ಪ ಕಾಲು ತೊಳೆಯುವ. ನನ್ನಮ್ಮ ಚಪ್ಪಲ್ ಹಾಕಲಿಲ್ಲ ನೋಡಿ, ಜಾರಿ ಬೀಳ್ತಾರೆ ಅಂತ. ವಸಂತಿ ಅಕ್ಕ ಹೊಡೆದು ನೋಡಿ. ಇದೇ ನರ್ತೆಯ ಕಂಡ. ಇದೆಲ್ಲ ನಾನು ನಿಮಗೆ ತುಂಬ ಸಲ ತೋರಿಸ್ತೇನೆ, ವಾಪಸ್ ಯಾಕೆ ರಿಪೀಟ್ ಅಲ್ಲ. ನೀರೆಲ್ಲ ನೋಡಿ. ಒಂದು ಗುಂಡಿ ಆತನಿ ಅಮ್ಮ, ಗುಂಡಿ ಉಂಡ ಮಸ್ತ್. ಭೂಕಂಪ ಇಲ್ಲಗತ್ತಂಡಿ ಆತ, ಭೂಕಂಪ ಆಗಿದೆ, ಭೂಕಂಪ. ನನ್ನಮ್ಮ ಒಂದು ಹಿಂಗಾರ ಇಟ್ಟಿದ್ದಾರೆ, ಪಿಂಗಾರ ನೋಡಿ. ಇದರಲ್ಲಿ ನರ್ತೆ ಉಂಟು ತುಂಬ, ಬೇಕಾದರೆ ಬನ್ನಿ ಆಯ್ತಾ. ತುಂಬ ಅಂದರೆ ತುಂಬ ಉಂಟಂತೆ. ಅಜ್ಜಿ ಬುಲ್ಲಿ ಲಚ್ಚು ಮಗಿ ಬ್ಯಾಕ್ ಟು ಹೋಮ್. ಇಲ್ಲಿ ಸ್ವಲ್ಪ ನೀರುಂಟು. ಮಂಜಲ್ದೆಲ್ಲ ತಟ್ಟಿ ರೆಡಿ. ನೋಡಿ ಹೇಗುಂಟು ನೋಡಿ. ಫುಲ್ ಬೆಲ್ಲ. ಆಮೇಲೆ ನಾನು ಮತ್ತು ಸಂಜು ಕಲ್ಲಡ್ಕಕ್ಕೆ ಹೊರಟ್ವಿ. ನನಗೆ ಬಾಟಲ್ ಸ್ಟಾಕ್ ಇರಲಿಲ್ಲ, ಸೊ ಹಾಗಾಗಿ ಬಾಟಲ್ ಕೂಡ ಬೇಕಿತ್ತು ಹೇರ್ ಆಯಿಲ್ಗೆ. ಮತ್ತು ಒಂದು 18 ಹೇರ್ ಆಯಿಲ್ ಬುಕ್ ಆಗಿತ್ತು ಕಲ್ಲಡ್ಕಕ್ಕೆ. ಸೊ ಒಬ್ಬರು ಅಕ್ಕನಿಗೆ ಬೇಕಿತ್ತಂತೆ, ಸೊ ಹಾಗಾಗಿ ನಾನು ಕಲ್ಲಡ್ಕಕ್ಕೆ ಹೋಗಿದ್ದೆ. ಕಮ್ಮಿದ ಫಾಲ್ಸ್ ಎಂತ ರೋಡ್ ಮಾರ್ರೆ. ಮೊನ್ನೆ ಅಪ್ಪು ಅವರು ಸಾಂಗ್ ಹೇಳಿದ್ದು ಸರಿ ಆಯ್ತು. ಗುಂಡಿ ಗುರುಂಪು ರೋಡು, ಕಲ್ಲಡ್ಕ ನೋಡಿ, ಕಲ್ಲಡ್ಕ. ನಾನು ಮತ್ತೆ ಜಾಸ್ತಿ ವಿಡಿಯೋ ಮಾಡುದಿಲ್ಲ ಗೈಸ್, ಯಾಕಂದ್ರೆ ನಾನೇ ಬಿದ್ರೆ. ಸಂಜು ಗಾಡಿ ಬಿಡ್ತಿದ್ದಾನೆ. ಎಂತ ರೋಡು, ಪಿಚಿ ರೋಡು. ಗುಂಡಿ ಇಚ್ಚಿನ ರೋಡು ಮಾರಾಯ. ಯೋಬೋ ರಾಮ, ಮೆಲ್ಲ ಸಂಜು. ಎಂತ ಒಂದು ಪ್ಲೇಸಿಗೆ ಬಂದಿದ್ದೇವೆ ನೋಡಿ. ಮೂಲೆ ಯಾರು ಸಂಜು? ಮೂಲೆ ಯಾರು? ನನ್ನ ಪೋಚಿ ಯಾರು ಗಾಡಿ. ಹಬ್ಬ ಎಂತ ಮಾರ, ಇದು ರೋಡ್ ಅಲ್ಲ ನದಿ ಅಂತ ಗೊತ್ತಾಗುದಿಲ್ಲ. ಗಾಡಿ ಸೋಕು ತೆಕ್ಕೊಂದಿಲ್ಲ ಸಂಜು. ಆತಾ ನಾವು ಒಂದು ಎಣ್ಣೆ ಕೊಡ್ಲಿಕ್ಕೆ ಬಂದಿದ್ದೇವೆ. ಬಂದ್ರು. ಸಂಜೆ ಆಯ್ತು. ಏನು ವ್ಲಾಗ್ ಮಾಡಲಿಕ್ಕೆ ಮತ್ತೋದು ಎಲ್ಲ ಫುಲ್ ಖುಷಿಯಲ್ಲಿದ್ದಲ್ಲ ಮನೆಗೆ ಬಂದೆ ಅಂತ. ಸೊ ಹಾಗಾಗಿ ವ್ಲಾಗ್ ಮಾಡಲಿಕ್ಕೆ ಮತ್ತೋಯ್ತು.
ಮತ್ತೇನಪ್ಪ ಅಂತ ಹೇಳಿದರೆ ನಾನು ಅದೇ ತಂಬಿಲದೆಲ್ಲ ವೀಡಿಯೋ ಮಾಡಲಿಲ್ಲ. ಯಾಕೆ ಸುಮ್ಮನೆ ಅದನ್ನೆಲ್ಲ ಫೋಟೋ ವೀಡಿಯೋ ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ದೈವಾರಾಧನೆ ಅದರದೆಲ್ಲ ವೀಡಿಯೋ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಮಾಡಲಿಲ್ಲ, ದಯವಿಟ್ಟು ಕ್ಷಮಿಸಿ. ತಂಬಿಲದೆಲ್ಲ ಮಾಡಲಿಲ್ಲ. ಆನಂತರ ನಾವು ಗುತ್ತಿನ ಮನೆಗೆಲ್ಲ ಹೋಗಿ ಈಗ ನಾನೀಗ ಮನೇಲಿದ್ದೇನೆ. ಸಂಜೆ ಆಗಿದೆ, ಈಗ ಆಗಲೇ ಬಂದಿದ್ದೇವೆ. ಈಗ ನನ್ನ ಮಗಳಿಲ್ಲಿ ಆಟ ಆಡ್ತಿದ್ದಾಳೆ. ಎಲ್ಲ ಅಡ್ಡಿಯೆಲ್ಲ ತಿಂದಾಯಿತು. ಅಂದರೆ ಏನು ಹಳದಿ ಎಲೆ, ಅದಕ್ಕೆಂತ ಹೇಳ್ತಾರೆ ಗೊತ್ತಿಲ್ಲ, ಮಂಜಲ್ದಿರ ತಡ್ಡೆ. ಸೊ ಅದು ಕೂಡ ತಿಂದಾಯಿತು. ಇನ್ನು ಸಂಜೆ ಆಯಿತು, 5 ಗಂಟೆ ಆಯಿತು. ಇನ್ನು ಮನೆಗೆ ಹೊರಡುದು. ಇವರು ಬರ್ತೇನೆ ಅಂತ ಹೇಳಿದ್ದಾರೆ. ಇವರು ಬಂದ ನಂತರ ಮನೆಗೆ ಹೋಗೋದು. ಇವತ್ತಿನ ದಿನ ಇಷ್ಟೇ. ಮತ್ತು ಇನ್ನು ನೋಡುವ, ಕಂಟಿನ್ಯೂ ಮಾಡ್ತೇನೆ ಆದಷ್ಟು. ಓಕೆನಾ? ಮನೆಗೆ ಒಬ್ರು ಆಂಟಿ ಮತ್ತು ಅವರ ಮಕ್ಕಳು ಬಂದರು. ಕಿನ್ನಿ ಕಿನ್ನಿ ಹಾಕಣ್ಣ ಇಂಕ ಕಿನ್ನಿ ಹಾಕ್ಲಿತ್ತೆ. ಎಂತ ಮ್ಯಾಚಿಂಗ್ ಮ್ಯಾಚಿಂಗ್ ಅದು ಅಕ್ಲಿ ನಾನು ವಿಡಿಯೋ ಅಂತ ಗಲಾಟೆ ಅನ್ಪುಜಾರೆ ಅಂಚನೆ ಮಂತದಿ ಪಾಪ ಗಲಾಟೆ ಎಟಿಚ್ಚಿ ತುಲ ಬಿಡೋಣ. ವಿಡಿಯೋ ಒಂದುಂಡು ಈ ಪಾನ ತುಕ ವಿಡಿಯೋ ಒಂದುಂಡ ಬೆಲ್ಲ ಇದೆ ಮುಂಗೈ ಬೆಲ್ಲ ಇತ್ತ ಅವನುಂಡು ವಿಡಿಯೋ ಒಂದುಂಡ ಅವ ವಿಡಿಯೋ ವಿಡಿಯೋ ನಾಚಿಗೆ ಎಸ್ ನಾವು ಹೊರಟ್ವಿ. ಅವ್ರು ಕೂಡ ನಮ್ಮೊಟ್ಟಿಗೆ ಬರ್ತಾರೆ ಈಗ. ಮುಗ್ಗಿನ ಉಂಡಾ ನೆಟ್ಟು ಗ್ರೀಸ್ ಉಂಡಿ ಅಂತೆ. ಅಲ್ಲ ಫೇವ್ರೆಟ್ ಓಯ್ ಅಲ್ಲ ಫೇವ್ರೆಟ್ ಲಾಸ್ಟ್ ಅಮ್ಮ ಬರ್ಪಾ ಬಾಯ್ ಬಾಯ್. ಅಲ್ಲಿ ಬಲಿ ಪುಣೆನೆ ನನ್ನ ಅಜ್ಜ ಇದು ಮತ್ತೊಂದು ಅಜ್ಜಿಯ ಮಗಳು, ಇವರ ಮಗಳು, ಅವರ ಅಮ್ಮ ಪಿಜ್ಜಿ ಪುಣೆ ಕತೀರು ಪಿಟ್ಟೆ. ಎಸ್ ನಾವು ಅಜ್ಜಿಯ ಮನೆಗೆ ಹೋಗಿ ಸೊ ಅವ್ರ ಹತ್ರ ಎಲ್ಲ ಮಾತಾಡಿಸಿ ಆಮೇಲೆ ಮನೆಗೆ ಹೋದ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಬೈ, ಟೇಕ್ ಕೇರ್.